ರಾಮ್ ವಿದಾಯ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕರ್ನಾಟಕ ಹಾಗೂ ಮುಸ್ಲಿಂ ಯೂತ್ ಫೆಡರೇಷನ್ ಇದರ ಜಂಟಿ ಆಶ್ರಯದಲ್ಲಿ ನಮ್ಮ ಗಡಿನಾಡಾದಂತಹ ನಮ್ಮ ಪ್ರದೇಶ ಗಡಿನಾಡು ಆಗಬಹುದು. ಈ ಗಡಿನಾಡಿನಲ್ಲಿ ಅಂತಾರಾಜ್ಯ ಮಟ್ಟದ ಕಲಾ ಸಮ್ಮೇಳನ ಮತ್ತು ಸೇವಾ ಸಮ್ಮೇಳನ 2024 ಎಂಬ ನಾಮದೊಂದಿಗೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರೊಂದಿಗೆ ಪ್ರಧಾನವಾಗಿ 1ನೇ ತಾರೀಕಿನಂದು ಸೌಹಾರ್ದ ಸಂಗಮ, ನಮ್ಮ ಭಾರತ ದೇಶದ ಐಕ್ಯತೆಯನ್ನು, ಸಹೋದರತೆಯನ್ನು, ಸಹೋದರತೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೊಂದು ಸ್ವಾಮೀಜಿಗಳನ್ನು, ಪಾದರಿಗಳನ್ನು, ಅದರಿಂದ ಗುರುಗಳನ್ನು, ಧಾರ್ಮಿಕ ಪಂಡಿತರುಗಳನ್ನು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿ ಅತಿ ದೊಡ್ಡ ಮಟ್ಟಿನ ಬೃಹತ್ ಸ್ನೇಹ ಸಂಗಮನ ಕಾರ್ಯಕ್ರಮವನ್ನು ಮಾಡುವಂಥದ್ದಿದ್ದೇವೆ. ಅದಕ್ಕೆ ದೊಡ್ಡ ದೊಡ್ಡ ಗುರುಗಳೆಲ್ಲ ಬರ್ತಾ ಇದ್ದಾರೆ. 2ನೇ ತಾರೀಕಿಗೆ ಅದೇ ರೀತಿ ಮಧ್ಯಾಹ್ನ 1ನೇ ತಾರೀಕಿಗೆ ಕವಾಲಿ ಸ್ಪರ್ಧಾತ್ಮಕ ಕೂಡ ಇದೆ. ಸಾಂಸ್ಕೃತಿಕ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಸಾಂಸ್ಕೃತಿಕ ಕಲೆಗಳನ್ನು ಮಾಡ್ತಾ ಇದ್ದೇವೆ. 2ನೇ ತಾರೀಕಿಗೆ ಬಡ ಜನರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಮತ್ತು ಮೆಡಿಕಲ್ ಕ್ಯಾಂಪನ್ನು ಕೂಡ ಇಟ್ಕೊಂಡಿದ್ದೇವೆ. 1 ಗಂಟೆಯ ತನಕ, 1 ಗಂಟೆಯಿಂದ 6 ಗಂಟೆಯ ತನಕ ಪುನಃ ವೃದ್ಧ ಸಂಭ್ರಮ ಕಾರ್ಯಕ್ರಮ ಕಾಂಪಿಟೇಷನ್, ಅದು ಕೂಡ ಮಾಡುವಂತಹದ್ದು ಒಂದು ಸಾಂಸ್ಕೃತಿಕ ಕಲೆಯಾಗಿರುತ್ತದೆ. ತದನಂತರ ರಾತ್ರಿ ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಮಜ್ಲಿಸ್, ನೂರೇ ಅಜ್ಮೀರ್ ನಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿರುತ್ತದೆ. ಅದು ಬಹಳ ಜನರು ಫಾಲೋವರ್ಸ್ ಇರುವಂತಹ ಒಂದು ದೀನಿ ಕಾರ್ಯಕ್ರಮ. ಅದಕ್ಕೆ ತುಂಬ 1000 ಗಟ್ಟಲೆ ಜನರು ಸೇರುವಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ಮರುದಿನ ಬೆಳಿಗ್ಗೆ 3ನೇ ತಾರೀಕು ಬೆಳಿಗ್ಗೆ ಇದೇ ರೀತಿ ಸಾಂಸ್ಕೃತಿಕ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೇರಳ ಮತ್ತು ಕರ್ನಾಟಕದ ಇಂಟರ್ಸ್ಟೇಟ್ ಲೆವೆಲ್ ಸಾಂಗ್ ಕಾಂಪಿಟೇಷನ್ ವಿದ್ಯಾರ್ಥಿಗಳ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದ ಅದಕ್ಕೆ 100-125 ಇದು ಮಿಕ್ಕಿದ ಸ್ಪರ್ಧಾರ್ಥಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅವರನ್ನು ಕರ್ಕೊಂಡು ನಾವು ಕಾರ್ಯಕ್ರಮ 4 ಗಂಟೆಯ ತನಕ ಇರ್ತದೆ. 4 ಗಂಟೆಯ ನಂತರ ಸಾಂಸ್ಕೃತಿಕ ಕಲೆಯಾಗಿರುವಂತಹ ದಫ್ ಕಲೆಯ ಬೃಹತ್ ರ್ಯಾಲಿ ಈ ಒಂದು ಪಂಡಿತರ ದರ್ಗಾ ಶರೀಫ್ ಅಂತೇಳಿ ನಿಮ್ಮ ಅಬ್ಬರ ಇದೆ ದರ್ಗಾ, ಅಲ್ಲಿಂದ ನಾವು ರ್ಯಾಲಿ ಬರ್ತಾ ಇದ್ದೇವೆ ಸೌಹಾರ್ದತೆಯ ಸಂದೇಶದೊಂದಿಗೆ. ಅದು ಬಂದು ಕಾರ್ಯಕ್ರಮ ಸಾಮೂಹಿಕ ವಿವಾಹ ಮತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಈ ಒಂದು ಸಮ್ಮೇಳನ ನಗರದಲ್ಲಿ ನಡೆಯುತ್ತಿದೆ. ಅದಕ್ಕೆ ಜಿಪ್ರಿ ಮುತ್ತುಕೋಯ ತಂಡ, ಬಾಣಕಾಡು ಮುನಪಲ್ಲಿ ಶಿಯರ್ ತಂಡ ಮೊದಲಾದ ನೇತಾರರು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ರಾತ್ರಿ 9 ಗಂಟೆಯ ನಂತರ ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧಾಕೂಟವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಬಹಳ ಅದ್ದೂರಿಯಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ನೇತಾರರ ಸಂಗಮದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.